ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲಸಂಪದಾಂ ಪದವೀಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ. ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು. ವೀಕ್ಷಕರೇ, ಎಂದಿನಂತೆ ಇವತ್ತಿನ ದಿವಸವೂ ಕೂಡ ನಿತ್ಯ ಭವಿಷ್ಯದ ಫಲಾಫಲಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭ. ಚಂದ್ರನ ಚಾರಫಲಗಳನ್ನು ವೀಕ್ಷಣೆಯನ್ನು ಮಾಡಿ ನಿತ್ಯ ಭವಿಷ್ಯತ್ತನ್ನು ಹೇಳುವಂಥದ್ದು ಜ್ಯೋತಿಷ್ಯದ ವಾಡಿಕೆ. ಅದೇ ರೀತಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ಇರ್ತಕ್ಕಂಥ ನೋಡುವಂಥ ಸಂದರ್ಭ. ಮೊದಲನೇದಾಗಿ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡುವ. ದಿನಾಂಕ 24/6/2025 ಮಂಗಳವಾರ. ಸ್ವಸ್ತಿ ಶ್ರೀ ಶಾಲಿವಾಹನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು. ಸೌರಮಾಸ ಅಳ್ತಕ್ಕಂಥದ್ದು ಮಿಥುನ. ಅದೇ ರೀತಿಯಾಗಿ ಚಾಂದ್ರಮಾಸ ಅಳ್ತಕ್ಕಂಥದ್ದು ಜ್ಯೇಷ್ಠ ಮಾಸ ಅಂತ ಹೇಳ್ತೇವೆ. ತಿಥಿ ಚತುರ್ದಶಿ, ಕೃಷ್ಣ ಪಕ್ಷ, ನಿತ್ಯ ನಕ್ಷತ್ರ ರೋಹಿಣಿ, ಶೂಲಯೋಗ, ಭದ್ರಕರ್ಣ. ಇನ್ನು ರಾಹುಕಾಲವನ್ನು ವೀಕ್ಷಣೆಯನ್ನು ಮಾಡಬೇಕಿದ್ರೆ ಮಧ್ಯಾಹ್ನ 3:33ರಿಂದ ಸಂಜೆ 5:09 ಅದೇ ರೀತಿಯಾಗಿ ಗುಳಿಕ ಕಾಲ ಮಧ್ಯಾಹ್ನ 12:22 1:57 ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಇನ್ನು ಮೇಷಾದಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡ್ತಕ್ಕಂಥ ಸಂದರ್ಭ. ಮೊದಲನೇ ರಾಶಿ ಮೇಷರಾಶಿ. ರಾಶಿಯಾಧಿಪತಿ ಇರತಕ್ಕಂಥವನು ಕುಜ. ಜನ್ಮರಾಶಿಯಲ್ಲಿ ಶುಕ್ರ, ದ್ವಿತೀಯದಲ್ಲಿ ಚಂದ್ರ. ನೋಡಿ, ಜನ್ಮರಾಶಿಯಲ್ಲಿ ಶುಕ್ರ, ದ್ವಿತೀಯದಲ್ಲಿ ಚಂದ್ರ ಇದ್ದರೆ ಫಲ ಆಳ್ತಕ್ಕಂಥದ್ದು ದ್ರವ್ಯನಾಶ ಅಂತ ಹೇಳಿದ್ದಾರೆ. ವ್ಯಯದಲ್ಲಿ ಶನಿಯೂ ಸಹಿತವಾಗಿ ಸ್ಥಿತವಾಗಿರುವಂಥದ್ದು. ವ್ಯಯಭಾವ ಆಳ್ತಕ್ಕಂಥದ್ದು ಮೇಷರಾಶಿಯವರಿಗೆ 7 ಶನಿಯ ಪ್ರಭಾವ ಆಳುವಂಥದ್ದು ನಡೀತಾ ಇದೆ. ವ್ಯಯಭಾವದಲ್ಲಿದ್ದರೆ ಧನನಾಶ ಆಳ್ತಕ್ಕಂಥದ್ದನ್ನೇ ಹೇಳಿದ್ದಾರೆ ಪ್ರಮುಖವಾಗಿರುವಂಥದ್ದು. ಅದೇ ರೀತಿಯಾಗಿ ತೃತೀಯದಲ್ಲಿ ಗುರು, ಸ್ಥಾನನಾಶ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ತೃತೀಯ ಅಂತಂದರೆ ಭ್ರಾತೃಸ್ಥಾನ ಆಳುವಂಥದ್ದುಂಟು. ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ರೀತಿಯಾದಂಥ ವೈಮನಸ್ಯತೆ ಬರುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಪರಿಹಾರ ಆಳತಕ್ಕಂಥದ್ದು ಇವತ್ತಿನ ದಿವಸ ಮೇಷರಾಶಿಯವರು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಬರ್ತಕ್ಕಂಥ ಎಲ್ಲ ಅನಿಷ್ಟ ಫಲಗಳು ಸಹಿತವಾಗಿ ನಿವಾರಣೆಯಾಗುತ್ತೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಇರತಕ್ಕಂಥ ಶುಕ್ರ, ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಚಂದ್ರ, ಏಕಾದಶದಲ್ಲಿ ಶನಿ ಹೇಳ್ತಕ್ಕಂಥ ಒಂದು ಸಂಚಾರ ನಡೀತಾ ಉಂಟು. ಧನಲಾಭ ಅಂತ ಹೇಳಿದ್ದಾರೆ. ಶುಭ ಏಕಾದಶ ಸ್ಥಳದಲ್ಲಿ 11ನೇ ಮನೆ ಅಂತಂದರೆ ಲಾಭಸ್ಥಾನ ಅಂತ ಹೇಳಿದ್ದಾರೆ. ಆ ಲಾಭಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಆಗ್ತಾ ಇರುವಂಥ ಕಾರಣದಿಂದಾಗಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ಅಭಿವೃದ್ಧಿಯ ಜೊತೆಯಲ್ಲಿ ಧನಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ವೃಷಭ ರಾಶಿಯವರಿಗೆ. ಅದೇ ರೀತಿಯಾಗಿ ಮನೋಭೋಗ ಪ್ರಾಪ್ತಿ ಇರ್ತಕ್ಕ, ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು. ಚತುರ್ಥದಲ್ಲಿ ಕುಜ, ಕೇಂದ್ರ ಸ್ಥಾನದಲ್ಲಿ ಚತುರ್ಥ 4ನೇ ಭಾವದಲ್ಲಿ ಕುಜ ಇರುವಂಥದ್ರಿಂದಾಗಿ ಮನೋಕ್ಲೇಶ ಆಳ್ತಕ್ಕಂಥದ್ದು ಹೇಳಿದ್ದಾರೆ. ಇದಕ್ಕೆ ಬೇಕಾಗಿರುವಂಥದ್ದಕ್ಕೆ ಪರಿಹಾರಕ್ಕೆ ದುರ್ಗತಿ ನಾಶಿನಿ ಅನ್ನುವಂಥದ್ದುಂಟು. ಆ ಜಗನ್ಮಾಂತ್ರಿಕೆ ಆದಂಥ ದುರ್ಗೆಯ ಆರಾಧನೆಗಳಿಂದಾಗಿ ವೃಷಭ ರಾಶಿಯವರಿಗೆ ಬರ್ತಕ್ಕಂಥ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಹೇಳುವಂಥದ್ದನ್ನು ಹೇಳ್ತಾ, ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಹೇಳ್ತಕ್ಕಂಥವನು ಬುಧ. ಮಿಥುನ ರಾಶಿಯವರಿಗೆ ಇವತ್ತು ವ್ಯಯದಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ಮನೋಕಾರಕನು ಮಾತ್ರಕಾರಕನು ಆಗಿರ್ತಕ್ಕಂಥ ಚಂದ್ರ ವ್ಯಯಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಧನ ವ್ಯಯ, ಧನನಾಶ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನಸ್ಸಿಗೆ ಏನೋ ಒಂದು ರೀತಿಯಾದಂಥ ಕೋಲಾಹಲ, ಮನಸ್ಸಿನಲ್ಲಿ ತೊಂದರೆಗಳು, ಏನೋ ಒಂದು ರೀತಿಯಾದಂಥ ಚಂಚಲತೆ ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಜನ್ಮರಾಶಿ ಸ್ಥಿತವಾದಂಥ ಗುರು ಸ್ವಲ್ಪ ರೀತಿಯಾಗಿ ಮನೋದುಃಖಗಳು ಬರುವಂಥದ್ದಿದೆ. ತೃತೀಯದಲ್ಲಿ ಕುಜ, ಸ್ಥಾನ ಲಾಭ ಆಳ್ತಕ್ಕಂಥದ್ದುಂಟು. ಸಹೋದರರಲ್ಲಿ ಅನ್ಯೋನ್ಯತೆ ಬರುವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಪರಿಹಾರಗಳು ದುಷ್ಟಾರಿಷ್ಟ ದೋಷಗಳ ನಿವಾರಣೆಗಾಗಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಗಳನ್ನು ಆರಾಧನೆ ಮಾಡುವಂಥದ್ದು. ಗುರುವಿನ ಆರಾಧನೆ ಮಾಡುವಂಥದ್ರಿಂದಾಗಿ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಯಾವುದೇ ಅನಿಷ್ಟ ಫಲಗಳಿದ್ದರೂ ಸಹಿತವಾಗಿ ನಿವಾರಣೆಯಾಗತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ರಾಶ್ಯಾಧಿಪತಿ ಇರತಕ್ಕಂಥವನು ಚಂದ್ರ. ಏಕಾದಶ ಭಾವದಲ್ಲಿ 11ನೇ ಭಾವದಲ್ಲಿ ಆ ಚಂದ್ರ ಆಳ್ತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಪ್ರಮುಖವಾಗಿರುವಂಥದ್ದು ಮನೋಸಂತೋಷ. ಆದರೆ ವ್ಯಯಸ್ಥಾನದಲ್ಲಿರ್ತಕ್ಕಂಥವನೇನು ಕೇಳಿದ್ರೆ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ.
ಸ್ವಲ್ಪ ರೀತಿಯಾಗಿ ವೈರಾಗ್ಯ ಹೇಳ್ತಕ್ಕಂಥದ್ದು ಬರುತ್ತೆ. ವ್ಯಯದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ವಿತ್ತನಾಶಗಳು ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ರೀತಿಯಾಗಿ ಸಂತಾಪ, ದುಃಖ, ಏನೋ ಒಂದು ನಮ್ಮ ಹಿತಶತ್ರುಗಳು ಅಂತ ಹೇಳ್ತೇವೆ, ಹತ್ತಿರದವರೇ ನಮಗೆ ಒಂದು ರೀತಿಯಾದಂಥ ಶತ್ರುತ್ವವನ್ನು ತೋರಿದಾಗ ಆಗ್ತಕ್ಕಂಥ ಮನೋದುಃಖ ಆಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಉಂಟು. ಅದಕ್ಕೋಸ್ಕರವಾಗಿ ಈ ರಾಶಿಯವರು ಸಹಿತವಾಗಿ ದುರ್ಗಾರಾಧನೆ ಮಾಡುವಂಥದ್ರಿಂದಾಗಿ ಬರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳು ಸಹಿತವಾಗಿ ನಿವಾರಣೆಯಾಗತ್ತೆ. ಇನ್ನು ಸಿಂಹರಾಶಿ. ಸೂರ್ಯನ ಆಧಿಪತ್ಯದ ರಾಶಿ ಅಂತ ಹೇಳ್ಬೋದು. ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಕುಜ ಕೇತು, ಆ ಒಂದು ಕುಜ ಆಳ್ತಕ್ಕಂಥವನು ಕೇತು ಎರಡೂ ಸ್ಥಿತವಾಗಿ ಸಿಂಹರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ರೋಗ ಭಯ ಆಳುವಂಥದ್ದುಂಟು. ಯಾವುದೋ ಒಂದು ರೀತಿಯಾದಂಥ ಶಾರೀರಿಕವಾದಂಥ ರೋಗಗಳಿಂದ ಭಯ ಮನಸ್ಸಿನಲ್ಲಿ ವ್ಯಾಕುಲತೆ ಆಗ್ತಕ್ಕಂಥ ಸಂದರ್ಭಗಳಿದೆ. ಕರ್ಮಸ್ಥಾನದಲ್ಲಿ ದಶಮ ಭಾವದಲ್ಲಿ ಚಂದ್ರನ ಸಂಚಾರ ಆಳ್ತಕ್ಕಂಥದ್ದುಂಟು. ಇಷ್ಟ ಸಿದ್ಧಿ, ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಹೇಳುವಂಥದ್ದು ಹೇಳಿದ್ದಾರೆ. ಪ್ರಮುಖವಾಗಿ ದಶಮಸ್ಥಾನ ಹೇಳುವಂಥದ್ದು ಕರ್ಮಭಾವ, ಉದ್ಯೋಗ ಸ್ಥಾನ, ಕೇಂದ್ರ ಭಾವ ಅಂತ ಹೇಳ್ಬೋದು. ಅದರಲ್ಲಿ ಚಂದ್ರನ ಸಂಚಾರ ಇರುವಂಥ ಕಾರಣದಿಂದಾಗಿ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಇಷ್ಟ ಸಿದ್ಧಿ. ಏಕಾದಶದಲ್ಲಿ ಗುರು, ನೋಡಿ ಗುರು ಅಳತಕ್ಕಂಥವನು ದೇವತಾ ಸ್ವರೂಪ ಆಗಿರತಕ್ಕಂಥ ಬೃಹಸ್ಪತಿ 11ನೇ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಆ ಸಿಂಹರಾಶಿಯವರಿಗೆ ಏಕಾದಶ ಸ್ಥಾನ ಆಳುವಂಥದ್ದಾಯಿತು. ಅದರಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಈ ವರ್ಷ ಇಡೀ ಸ್ವಲ್ಪ ರೀತಿಯ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಲಾಭ ಆಳ್ತಕ್ಕಂಥದ್ದುಂಟು. ಆದರೆ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರ ಇರುವಂಥದ್ರಿಂದಾಗಿ ಅಷ್ಟಮಸ್ತೆ ಯಥಾಕೇಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ. ಸ್ವಲ್ಪ ರೀತಿಯಾಗಿ ಶರೀರದಲ್ಲಿ ವಾತ ಪ್ರಕೃತಿಗಳು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಆಗ್ತಕ್ಕಂಥದ್ದುಂಟು. ಅವರಿಗೆ ಅಷ್ಟಮ ಶನಿ ಹೇಳುವಂಥದ್ದು ಇನ್ನು 2.5 ವರ್ಷಗಳ ಕಾಲ ಆ ಒಂದು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಭಾವದ ಶನಿಯ ಸಂಚಾರದಿಂದಾಗಿ ಸ್ವಲ್ಪ ರೀತಿಯಾಗಿ ಶಾರೀರಿಕವಾಗಿರುವಂಥ ವಾದ ಪ್ರಕೋಪತೆ ಆಗುವಂಥ ಸಾಧ್ಯತೆಗಳಿದೆ. ಅದಕ್ಕೋಸ್ಕರವಾಗಿ ಮಾಡುವಂಥದ್ದು ಈಶ್ವರ ಆರಾಧನೆ, ಆ ಒಂದು ಜಗದೀಶ್ವರನ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಬರ್ತಕ್ಕಂಥ ಎಲ್ಲ ದೋಷಗಳು ಸಹಿತವಾಗಿ ನಿವಾರಣೆಯಾಗತ್ತೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಸಪ್ತಮದಲ್ಲಿ ಶನಿಯ ದೃಷ್ಟಿ ಇರತಕ್ಕಂಥದ್ದುಂಟು. ಮೀನರಾಶಿಯಿಂದ ಆ ಒಂದು ಕನ್ಯಾ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ಶನಿ ಮಹಾತ್ಮನು ವೀಕ್ಷಣೆ ಮಾಡ್ತಾ ಇದೆ. ಸ್ವಲ್ಪ ರೀತಿ ಸಪ್ತಮ ಕ್ಷೇತ್ರ ಹೇಳುವಂಥದ್ದು ಕಳತ್ರ ಭಾವ ಅಂತ ಹೇಳಿದ್ದಾರೆ. ಗಂಡ ಹೆಂಡಿರಲ್ಲಿ ಸ್ವಲ್ಪ ರೀತಿಯಾದಂಥ ವೈಮನಸ್ಯತೆಗಳು ಬರುವಂಥ ಸಾಧ್ಯತೆಗಳುಂಟು. ಅದೇ ರೀತಿಯಾಗಿ ಕಳತ್ರ ಬಾಧೆ ಹೇಳುವಂಥದ್ದು ಭಾಗ್ಯದಲ್ಲಿ ಚಂದ್ರ, ನವಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಚಂದ್ರ ಆಳ್ತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇರುವಂಥದ್ದಾಗಿ ಸ್ವಲ್ಪ ರೀತಿಯಾಗಿ ರೋಗ ಪ್ರಾಪ್ತಿ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಧನನಾಶ, ರೋಗ ಪ್ರಾಪ್ತಿಯಾದ ಕೂಡಲೇ ಧನನಾಶ ಸ್ವಾಭಾವಿಕವಾಗಿ ಆಗುವಂಥದ್ದೇ. ಯಾವುದೇ ರೀತಿಯಾದಂಥ ಶಾರೀರಿಕವಾಗಿರ್ತಕ್ಕಂಥ ಅನಾರೋಗ್ಯ ಬಂದಿರುವಂತಹ ಸಂದರ್ಭದಲ್ಲಿ ಔಷಧೋಪಚಾರಗಳಿಗೆ ಆ ಧನ ವ್ಯಯ ಆಗುವಂಥ ಸ್ವಾಭಾವಿಕವಿರುವಂಥದ್ದು. ಆ ಕನ್ಯಾರಾಶಿಯವರು ಸಹಿತವಾಗಿ ಈಶ್ವರ ಆರಾಧನೆ ಮಾಡುವಂಥದ್ರಿಂದಾಗಿ ಸಪ್ತಮ ಶನಿಯ ದೃಷ್ಟಿ ಇರುವಂಥ ಕಾರಣದಿಂದಾಗಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ರುದ್ರಾಭಿಷೇಕವನ್ನು, ಶಿವಪೂಜೆಯನ್ನು ಇತ್ಯಾದಿಗಳನ್ನು ಮಾಡಿಸುವಂಥದ್ರಿಂದಾಗಿ ಆ ಒಂದು ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಬರ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ನೋಡಿ, ತುಲಾರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಚಂದ್ರನ ಸಂಚಾರ ಆಡುವಂಥದ್ದುಂಟು. ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ರಂಧ್ರ ಭಾವ ಅಂತ ಹೇಳಿದ್ದಾರೆ, ಆಯುಷ್ಯ ಸ್ಥಾನ ಅಂತ ಹೇಳಿದ್ದಾರೆ, ರೋಗ ಸ್ಥಾನ ಅಂತ ಹೇಳಿದ್ದಾರೆ. ಆ ಅಷ್ಟಮ ಭಾವದಲ್ಲಿ ಚಂದ್ರನ ಒಂದು ಸಂಚಾರ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಪರಪೀಡೆ, ಇನ್ನೊಬ್ಬರಿಂದ ನಮಗೇನಾದರೂ ತೊಂದರೆಗಳು, ಕಿರುಕುಗಳು ಆಗ್ತಕ್ಕಂಥ ಸಾಧ್ಯತೆಗಳುಂಟು. ಅನಿಷ್ಠ, ಸ್ವಲ್ಪ ರೀತಿಯಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ನಮಗೆ ಭಂಗ, ಆ ಒಂದು ತಡೆ ಬರುವಂಥ ಸಾಧ್ಯತೆಗಳಿದೆ. ಏಕಾದಶ ಭಾವದಲ್ಲಿ ಕುಜ ಮತ್ತು ಕೇತುರ ಸಂಚಾರ ಆಳ್ತಕ್ಕಂಥದ್ದುಂಟು ತುಲಾರಾಶಿಯವರಿಗೆ 11ನೇ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ. ಅದರಿಂದಾಗಿ ಸ್ವಲ್ಪ ರೀತಿಯಾಗಿ ಸುಖ ಲಾಭ ಆಳ್ತಕ್ಕಂಥದ್ದಿದೆ. ಇನ್ನು ಭಾಗ್ಯದಲ್ಲಿ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಳುವಂಥದ್ದುಂಟು. ನವಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರುವಂಥದ್ರಿಂದಾಗಿ ಸುತ ಲಾಭ ಆಳುವಂಥದ್ದಿದೆ. ಮಕ್ಕಳಿಂದ ಲಾಭ ಅಥವಾ ಮಕ್ಕಳ ಯಾರಿಗೆ ಸಂತಾನಹೀನತೆ ಹೇಳುವಂಥವರಿಗೆ ಸಂತಾನ ಪ್ರಾಪ್ತಿಯ ಒಂದು ಸಂತೋಷದ ಸುದ್ದಿ ಹೇಳುವಂಥದ್ದು, ಇಲ್ಲದೇ ಇದ್ದರೆ ಮಕ್ಕಳಿಂದ ಒಳ್ಳೆಯ ಶುಭ ಸಮಾಚಾರಗಳು ಬರುವಂಥದ್ದು ಆ ಒಂದು ತುಲಾರಾಶಿಯವರಿಗಿರುವಂಥದ್ದು. ಬೇಕಾಗಿರುವಂಥ ಈ ಎಲ್ಲ ರೀತಿಯ ತೊಂದರೆಗಳಿಗೂ ಸಹಿತವಾಗಿ ಆ ವಿಘ್ನ ನಿವಾರಕ ಅಂತ ಗಣಪತಿ ಆರಾಧನೆ ಮಾಡುವಂಥದ್ರಿಂದಾಗಿ ತುಲಾರಾಶಿಯವರಿಗೆ ಬರ್ತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗತ್ತೆ. ಇನ್ನು ನಂತರದ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ, ಕಳತ್ರ ಸ್ಥಾನ ಅಂತ ಹೇಳ್ತೇವೆ, ಮನೋಸುಖ ಆಳುವಂಥದ್ದನ್ನು ಹೇಳಿದ್ದಾರೆ. ಸಪ್ತಮ ಭಾವದಲ್ಲಿ
ಒಂದು ಚಂದ್ರನ ಸಂಚಾರ ಆಳತಕ್ಕಂಥದ್ದಿದೆ. ಆದರೆ ಪಂಚಮದಲ್ಲಿ ಶನಿ, ಪಂಚಮಸ್ಥೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ. ಆ ಪಂಚಮ ಶನಿ ಹೇಳುವಂಥದ್ರಿಂದಾಗಿ ಮಾಡ್ತಕ್ಕಂಥ ಉದ್ಯೋಗದಲ್ಲಾಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಹಲವಾರು ರೀತಿಯಾದಂಥ ತೊಂದರೆಗಳು, ವಿಘ್ನಗಳು ಬರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗಿದೆ. ಅದರ ಜೊತೆಯಲ್ಲಿ ಗುರುವಿನ ಬಲವೂ ಇಲ್ಲ, ಅಷ್ಟಮ ಭಾವದಲ್ಲಿ ಗುರು ಸಂಚಾರ ಆಗ್ತಕ್ಕಂಥದ್ದಾಗ್ತಾ ಇದೆ. ಇದರಿಂದಾಗಿ ಸ್ವಲ್ಪ ರೀತಿಯಾಗಿ ಧನಹಾನಿ, ಅದರ ಜೊತೆಯಲ್ಲಿ ರೋಗ ಬಾಧೆ. ಧನ ಹೇಳ್ತಕ್ಕಂಥದ್ದಂದರೆ ವಿತ್ತಮ್ ನೇತ್ರಂ ಕುಟುಂಬಂ, ಈ ರೀತಿಯಾಗಿರ್ತಕ್ಕಂಥ ಧನ ವ್ಯಯವಾಗುವಂಥದ್ದುಂಟು. ಅದರ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಶರೀರಕ್ಕೆ ಬೇರೆ ಬೇರೆ ರೀತಿಯಾದಂಥ ರೋಗಗಳ ಪೀಡೆಗಳು ಬರುವಂಥ ಸಾಧ್ಯತೆಗಳಿದೆ. ಪರಿಹಾರಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ರಿಂದಾಗಿ ಬರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗತ್ತೆ. ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ಧನುರ್ರಾಶಿ ಅಂತ ಹೇಳ್ತೇವೆ. ಧನುರಾಶಿ ರಾಶಿ ಅಧಿಪತಿ ಹೇಳ್ತಕ್ಕಂಥವನೇ ಗುರು. ಸಪ್ತಮ ಭಾವದಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸಪ್ತಮ ಸ್ಥಾನ ಹೇಳುವಂಥದ್ದು ಕಳತ್ರ ಭಾವ, ಗಂಡ ಹೆಂಡರಲ್ಲಿ ಅನ್ಯೋನ್ಯತೆಗಳು ಬರುವಂಥದ್ದಿದೆ. ಅದೇ ರೀತಿಯಾಗಿ ಯಾರಿಗೆ ಒಂದು ದಾಂಪತ್ಯ ಜೀವನಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದವರು ಕಂಕಣವಾಗಿ ಬರತಕ್ಕಂಥ ಸಂದರ್ಭ, ಹೆಣ್ಣಿಗಾಗಿರಲಿ ಅಥವಾ ಗಂಡಿಗಾಗಿರಲಿ ಮದುವೆ ಯೋಗ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿನದಾಗಿ ಆ ಒಂದು ಧನುರಾಶಿಯವರಿಗಿದೆ ಹೇಳುವಂಥದ್ದನ್ನು ಹೇಳ್ಬೋದು. ಅದೇ ರೀತಿಯಾಗಿ ಷಷ್ಠಮದಲ್ಲಿ ಚಂದ್ರ ಆಳ್ತಕ್ಕಂಥವು, ಷಷ್ಠಮ ಸ್ಥಾನ ಅನ್ನುವಂಥದ್ರಲ್ಲಿ ಚಂದ್ರ ಸ್ಥಿತವಾಗಿದ್ದರೆ, ಆ ಶನಿ ಸ್ಥಿತವಾಗಿದ್ದರೆ ಶತ್ರು ನಾಶ ಹೇಳುವಂಥ ಫಲವನ್ನು ಹೇಳಿದ್ದಾರೆ ಜ್ಯೋತಿಷ್ಯದಲ್ಲಿ. ಚಂದ್ರನು ಷಷ್ಠಮ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಶತ್ರು ನಾಶ ಆಳ್ತಕ್ಕಂಥದ್ದುಂಟು. ಅದೇ ರೀತಿಯಾಗಿ ಚತುರ್ಥ ಕೇಂದ್ರದಲ್ಲಿ ಶನಿ ಹೇಳ್ತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಚತುರ್ಥ ಕೇಂದ್ರ ಸ್ಥಾನಗಳಲ್ಲಿ ಚತುರ್ಥ ಸ್ಥಾನ ಹೇಳುವಂಥದ್ದು ವಿದ್ಯಾಕ್ಷೇತ್ರಂ ವಾನಂಚ ಬಂಧೂನಾಂ ಸೌಖ್ಯಮೇವಚ ಅಂತ ಹೇಳಿದ್ದಾರೆ. ಓದುವಂಥ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ರೀತಿಯಾಗಿ ಯಾವುದೋ ರೀತಿಯಾದಂಥ ಆಲಸ್ಯತೆಗಳು, ಉದಾಸೀನತೆ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಆ ಒಂದು ಧನುರಾಶಿಯವರಿಗಿದೆ. ಅದರ ಜೊತೆಯಲ್ಲಿ ಸುಖ ಹಾನಿ ಹೇಳುವಂಥದ್ದು, ಸಪ್ತಮ ಗೌರವ ಇರುವಂಥದ್ರಿಂದಾಗಿ ಇಷ್ಟಪ್ರಾಪ್ತಿ, ಆದರೂ ಜಾಗ್ರತೆ ಅವಶ್ಯಕತೆ ಉಂಟು ಇವರಿಗೆ. ಯಾಕೆಂತ ಕೇಳಿದ್ರೆ ಚತುರ್ಥ ಭಾವದಲ್ಲಿ ಆ ಶನಿಯ ಸಂಚಾರ ಹೇಳ್ತಕ್ಕಂಥದ್ದು ಕೇಂದ್ರ ಭಾವದಲ್ಲಿ, ಅದೇ ರೀತಿಯಾಗಿ ಶನಿಯ ಸಂಚಾರ ಇರುವಂಥದ್ರಿಂದಾಗಿ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥದ್ದು, ಅಪವಾದಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆ. ಅದಕ್ಕೆ ಪರಿಹಾರಕ್ಕಾಗಿ ಮಾಡತಕ್ಕಂಥದ್ದು ಆ ಗುರುವಿನ ಸ್ವರೂಪ ಆರಾಧನೆ. ಗುರುವಿನ ಆರಾಧನೆ ಮಾಡುವಂಥದ್ರಿಂದಾಗಿ ಗುರುವಿನ ಬಲ ಹೇಳುವಂಥದ್ದಿದೆ. ಅದೇ ರೀತಿಯಾಗಿ ಬರ್ತಕ್ಕಂಥ ತೊಂದರೆಗಳಿಗೂ ಸಹಿತವಾಗಿ ಧನುರಾಶಿಯವರು ಗುರುವಿನ ಆರಾಧನೆ ಮಾಡುವಂಥದ್ರಿಂದಾಗಿ ಶುಭವಾಗತ್ತೆ. ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಮಕರ ರಾಶಿ. ಜನ್ಮದಲ್ಲಿ ಮಾಂದಿ, ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ತ ಹೇಳುವಂಥದ್ದು ಹೇಳಿದ್ದಾರೆ. ಜನ್ಮರಾಶಿಯಲ್ಲಿ ಮಾಂದಿ ಅಂತ ಹೇಳಿದ್ರೆ ಮಂದನ ಮಗ, ಮಂದ ಅಂತ ಹೇಳಿದ್ರೆ ಶನಿ, ಶನಿಯ ಮಗ ಮಾಂದಿ ಗುಳಿಕ ಹೇಳ್ತಕ್ಕಂಥವನು ಅವನು ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಸಂಚಾರ ಉಂಟು. ಸ್ವಲ್ಪ ರೀತಿಯಾಗಿ ತನುಭಾವ ಅಂತ ಹೇಳ್ತೇವೆ, ತನುಸ್ಥಾನ ಅಂಥೇಳಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಪಂಚಮದಲ್ಲಿ ಚಂದ್ರ ಆಳ್ತಕ್ಕಂಥವನು ಸಂಚಾರ ಮಾಡ್ತಾ ಇದ್ದಾನೆ. ಶೋಕ ಭೀತಿ ಹೇಳುವಂಥದ್ದು ಉಂಟು. ಸ್ವಲ್ಪ ರೀತಿಯಾಗಿ ಯಾವುದೋ ರೀತಿಯಾದಂಥ ಶೋಕ ದುಃಖಗಳು ಬರುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಉಂಟು. ಷಷ್ಠಮ ಭಾವದಲ್ಲಿ ಆ ಒಂದು ಗುರುವಿನ ಸಂಚಾರ ಹೇಳುವಂಥದ್ದುಂಟು. ಷಷ್ಠಮ ಸ್ಥಾನ ಅಂತ ಹೇಳಿದ್ರೆ ರಿಪುಭಾವ ಅಂತ ಹೇಳ್ತೇವೆ, ಶತ್ರು ಸ್ಥಾನ ಅಂತ ಹೇಳ್ತೇವೆ. ಶತ್ರು ಬಾಧೆಗಳು, ಶತ್ರು ಪೀಡೆಗಳು ಬರ್ತಕ್ಕಂಥದ್ದು ನಮಗೆ ತಿಳಿದೇ. ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳೇ ನಮ್ಮನ್ನು ದ್ವೇಷಿಸ್ತಕ್ಕಂಥ ಸಾಧ್ಯತೆಗಳು ಆ ಪ್ರಮುಖವಾಗಿ ಮಕರ ರಾಶಿಯವರಿದೆ. ಇದಕ್ಕೆಲ್ಲ ಪರಿಹಾರಕ್ಕೆ ಆ ದುರ್ಗಿಯ ಆರಾಧನೆ ಹೇಳುವಂಥದ್ದು ಮಾಡುವಂಥದ್ರಿಗೆ ಆ ಬರುವಂಥ ಎಲ್ಲ ತೊಂದರೆಗಳು ಸಹಿತವಾಗಿ ನಿವಾರಣೆ ಆಗತ್ತೆ ಮಕರ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಕುಂಭರಾಶಿ. ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಶನಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಕುಂಭರಾಶಿಯವರಿಗೆ. 7ನೇ ಶನಿಯ ಪ್ರಭಾವ ಆಳ್ತಕ್ಕಂಥದ್ದುಂಟು. ವಿತ್ತಂ ನೇತ್ರಂ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ, ಇವೆಲ್ಲ ಭಾಗಗಳಿಗೂ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ರಾಶಿಯಲ್ಲಿ ರಾಹು ಸ್ಥಿತವಾಗಿರುವಂಥದ್ದು. ಆ ರಾಹು ಜನ್ಮರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸಪ್ತಮದಿಂದ. ಆ ಒಂದು ಕೇತುವಿನ ದೃಷ್ಟಿ ಇರತಕ್ಕಂಥದ್ದುಂಟು. ಮನೋಭಯ, ಯಾವುದೋ ಒಂದು ರೀತಿಯಾದಂಥ ಕಳವಳ, ಹೆದರಿಕೆ, ಈ ರೀತಿಯ ವಾತಾವರಣಗಳು ಕುಂಭರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ. ದ್ವಿತೀಯದಲ್ಲಿ ಶನಿ ಇರುವಂಥದ್ರಿಂದಾಗಿ ಧನನಾಶ, ನೋಡಿ ಖರ್ಚನ್ನು ಮಾಡುವಂಥದ್ದು. ಪಂಚಮದಲ್ಲಿ ಆ ಒಂದು ಗುರು ಅಳತಕ್ಕಂಥದ್ದು ಸ್ಥಿತವಾಗಿದ್ದಾನೆ. ಪಂಚಮ ಸ್ಥಾನ ಅಂತ ಹೇಳಿದ್ರೆ ಪುತ್ರ ಸ್ಥಾನ ಅಂತ ಹೇಳಿದ್ವಿ, ಪೂರ್ವ ಪುಣ್ಯ ಭಾವ ಅಂತ ಹೇಳಿದ್ದಾರೆ. ಯಾರಿಗೆ ಸಂತಾನ ಅಳ್ತಕ್ಕಂಥದ್ದು, ಮಕ್ಕಳಿಂದಾಗಿ ಒಳ್ಳೆಯ ರೀತಿಯಾದಂಥ ಸುದ್ದಿಗಳು, ಸಂತಾನ ಲಾಭ ಅಳ್ತಕ್ಕಂಥದ್ದು, ಇವೆಲ್ಲ ಆಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಈ ವರ್ಷ ಉಂಟು. ಬೇಕಾಗಿರುವಂಥ ದೋಷಗಳ ನಿವಾರಣೆಗಾಗಿ ಈಶ್ವರನ ಆರಾಧನೆ ಹೇಳುವಂಥದ್ದು, ಆ ಜಗದೀಶ್ವರನ ಆರಾಧನೆ ಮಾಡುವಂಥದ್ರಿಂದಾಗಿ ಕುಂಭರಾಶಿಯವರಿಗೆ 7ನೇ ಶನಿಯ ಪ್ರಭಾವದಿಂದ ಹಾಗೂ ತೊಂದರೆ ಹೇಳ್ತಕ್ಕಂಥದ್ದು ನಿವಾರಣೆಯಾಗಿ ಈ ದಿನ ಆಳುವಂಥದ್ದು ಶುಭವಾಗತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹೇಳುವಂಥದ್ದು ಮೀನರಾಶಿ ಅಂತ ಹೇಳ್ತೇವೆ.
ಮೀನ ರಾಶಿಯ ಅಧಿಪತಿ ಹೇಳ್ತಕ್ಕಂಥವನು ಗುರು. ಚತುರ್ಥ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು, ಕೇಂದ್ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಜನ್ಮರಾಶಿ ಸ್ಥಿರವಾಗಿರತಕ್ಕಂಥ ಶನಿ ಹೇಳ್ತಕ್ಕಂಥವನು ಜನ್ಮ ಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ಆರೋಗ್ಯದಲ್ಲಿ ತೊಂದರೆಗಳು, ಉಷ್ಣ ಭಯ ಆಳುವಂಥದ್ದುಂಟು. ಸ್ವಲ್ಪ ರೀತಿಯಾಗಿ ಶರೀರದಲ್ಲಿ ಉಷ್ಣ ಸಂಬಂಧಪಟ್ಟಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ತೃತೀಯ ಸ್ಥಾನದಲ್ಲಿ ಆ ಚಂದ್ರನ ಸಂಚಾರವಂತ ಇರುವಂಥದ್ದಾಗಿ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಿದ್ರೆ ಆ ಕಾರ್ಯಗಳಲ್ಲಿ ಜಯಗಳ ಸಿಗುವಂಥ ಸಾಧ್ಯತೆ. ತೃತೀಯ ಭಾವದಲ್ಲಿ ಚಂದ್ರನ ಸಂಚಾರ ಇದ್ದರೆ ಕಾರ್ಯ ಜಯ ಆಳುವಂಥ ಫಲವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಚತುರ್ಥದ ಗುರುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಬಂಧು ಕ್ಲೇಶ, ನಮ್ಮ ದಾಯಾದಿಗಳು, ನಮ್ಮ ಸಂಬಂಧಿಕರು ಅವರ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಮೈಮನಸ್ಸತಿ ಬರುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ. ಎಲ್ಲ ಪರಿಹಾರಕ್ಕೂ ಬೇಕಾಗಿರುವಂಥದ್ದು ಆ ಒಂದು ಈಶ್ವರ ಆರಾಧನೆ. ಜನ್ಮ ಶನಿಯ ಈ 2.5 ವರ್ಷಗಳು ಸಹಿತವಾಗಿ, ಇನ್ನು 5 ವರ್ಷಗಳು ಸಹಿತವಾಗಿ ಆ ಒಂದು 7.5 ಶನಿಯ ಪ್ರಭಾವ ಆಳುವಂಥದ್ದು ಮೀನರಾಶಿಯವರಿಗಿದೆ. ಈಶ್ವರ ಆರಾಧನೆ ಪ್ರತಿ ತಿಂಗಳು ಸಹಿತವಾಗಿ ರುದ್ರಾಭಿಷೇಕವನ್ನು, ಎಳ್ಳೆಣ್ಣೆಯನ್ನು ದೀಪಕ್ಕೆ ಕೊಡ್ತಕ್ಕಂಥದ್ದನ್ನು, ಶಿವಪೂಜೆಯನ್ನು, ಶಿವನ ಆರಾಧನೆಯನ್ನು ಮಾಡ್ತಾ ಬರುವಂಥದ್ರಿಂದಾಗಿ ಪ್ರಮುಖವಾಗಿ ಬರ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗತ್ತೆ. ಇವಿಷ್ಟು ಇವತ್ತಿನ ಮೇಷಾದಿ ಮೀನ ಪರ್ಯಂತವಾದಂಥ ದ್ವಾದಶ ಭಾವಗಳ ಶುಭ ಫಲ ಅಂತ ಹೇಳ್ಬೋದು. ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಪರಿಹಾರ ಹೇಳ್ತಕ್ಕಂಥ ಸೂಚಿಸಲಾಗಿದೆಯೋ ಆ ದೇವರ ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ರೀತಿಗಳು ತೊಂದರೆ ನಿವಾರಣೆಯಾಗಿ ಇವತ್ತಿನ ದಿನ ಹೇಳ್ತಕ್ಕಂಥದ್ದು ಶುಭ ದಿನವಾಗಲಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.